ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಾನ್ಯ ಅಬ್ದುಲ್ ರೆಹಮಾನ್ ರಹೀಂ ಭಾಯ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಹಮ್ಜಾ ಅವರು ಹೂಗುಚ್ಛವನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಂದರ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಾಘವೇಂದ್ರ ಅವರು ಸಹ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೂವನ್ನು ಕೊಟ್ಟು ನಮ್ಮ ಇಬ್ರಾಹಿಂ ಸಾಹೇಬರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆಕ್ಚುಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಮುಂಜಾಗ್ರತೆ. ಮೊನ್ನೆ ಅನಾಹುತದಿಂದ ಅದರ ಮುಂಜಾಗ್ರತೆಯನ್ನು ಯಾವ ರೀತಿಯಲ್ಲಿ ವಹಿಸಿಕೊಳ್ಬೇಕು ಅಂತ ಹೇಳಿ ಆಕ್ಚುಲಿ ಇವತ್ತು ಅಗ್ನಿಶಾಮಕ ದಳದ ಅಧಿಕಾರಿ ಬರಬೇಕಾಗಿತ್ತು. ಖಂಡಿತವಾಗಿ ಇಂತಹ ಕಾರ್ಯಕ್ರಮಕ್ಕೆ ಅವರು ಕರೆಸುವಂತ ನಮ್ಗೆ ಪಬ್ಲಿಕ್ ಕೆಪಾಸಿಟಿ ಉಂಟು. ಯಾಕಂದ್ರೆ ಬರಬೇಕಾಗಿತ್ತು, ಯಾವುದೇ ಕಾರಣದಿಂದ ಅವರು ಬರಲಿಲ್ಲ. ಹಲವು ಫೋನ್ ಮಾಡಿದ್ದೇವೆ, ಏನು ಕಾರಣದಿಂದ ಬರಲಿಲ್ಲ. ಯಾಕಂದ್ರೆ ಇಂಥ ಅನಾಹುತದಲ್ಲಿ ಅವರು ಸರ್ಕಾರಿ ನೌಕರು, ನಾನು ಒಂದು ಅಧಿಕಾರದಲ್ಲಿದ್ದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಕೇಳಿಕೊಂಡು ಟೈಮ್ ಇಟ್ಕೊಂಡಿದ್ದೇವೆ, ಬರಬೇಕಾಗಿತ್ತು, ಏನೋ ಕಾರಣದಿಂದ ಬರಲಿಲ್ಲ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ACP ಸಾಹೇಬರು ಈಗ ಒಂದು 5-10 ನಿಮಿಷದಲ್ಲಿ ತಲುಪಲಿದ್ದಾರೆ. ಹಾಗೂ ಮತ್ತೆ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಅಂಗಡಿ ಮಾಲಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಒಂದು ಅಭಿಪ್ರಾಯ. ಇವತ್ತು ಮೊನ್ನೆ ಆದ ಅನಾಹುತದಲ್ಲಿ ಸುಮಾರು ಹಣ ನಷ್ಟ ಆಯಿತು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಅಂಗಡಿ ಮಾಲಕರು ಇನ್ಸೂರೆನ್ಸ್ ಮಾಡ್ಬೇಕು. ಯಾಕೆ ಇನ್ಸೂರೆನ್ಸ್ ನೋಡಿ, ನೀವು ಹೌಸಿಂಗ್ ಲೋನ್ ಕೊಡ್ಬೇಕಾದ್ರೆ ಬ್ಯಾಂಕಿನವರು ಏನ್ ಮಾಡ್ತಾರೆ ಗೊತ್ತುಂಟ ನಿಮ್ಗೆ? ನಿಮ್ಮನ್ನು ನೋಡಿ ಬ್ಯಾಂಕಿಗೆ ಲೋನ್ ಕೊಡುದಲ್ಲ, ನಿಮ್ಮ ಬಿಲ್ಡಿಂಗಿಗೆ ಇನ್ಸೂರೆನ್ಸ್ ಮಾಡ್ತಾರೆ. ಎಷ್ಟು ಲಕ್ಷ ನಿಮಗೆ ಕೊಟ್ಟಿರ್ತಾರೆಯೋ ಅಷ್ಟು ಲಕ್ಷದ ಏನ್ ಮಾಡ್ತಾರೆ, ಇನ್ಸೂರೆನ್ಸ್ ಮಾಡಿ ಆ ಇನ್ಸೂರೆನ್ಸ್ಗೆ ಆ ಹಣವನ್ನು ನಿಮ್ಮನ್ನು ಕಡಿತ ಮಾಡಿ ಏನ್ ಮಾಡ್ತಾರೆ, ಕೊಡ್ತಾರೆ. ಅದೇ ರೀತಿ ನೀವು ಸಹ ದಯಮಾಡಿ ನನ್ನ ಒಂದು ರಿಕ್ವೆಸ್ಟ್, ಎಲ್ಲ ಮಾಲಕರು ಸಹ ನೀವು ಹಾಗೆ ಮಾಡಿದ್ರೆ ಒಳ್ಳೇದು, ನಿಮ್ಮ ಜಾಗ್ರತೆಗೋಸ್ಕರ. ಮತ್ತೆ ನಮ್ಮ ರಾಘವೇಂದ್ರ ಸರ್ ಈಗ ಕೆಲವು ಹಿತನುಡಿ ಮುಂಜಾಗ್ರತೆ ಕೆಲ ಅನಾಹುತಗಳನ್ನು ಅವರು ಮುಖ್ಯ ಅತಿಥಿಯಾಗಿ ನಮ್ಮ ಈ ವೇದಿಕೆಗೆ ಬಂದಿದ್ದಾರೆ. ಅವರಿಗೂ ನಮ್ಮ ಯಶವಂತ್ ಅವರು ಹೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಬಿಲ್ಡಿಂಗ್ ನಲ್ಲಿರುವಂತಹ ಎಲ್ಲ ವ್ಯಾಪಾರಸ್ಥರೇ, ಇಲ್ಲಿ ಒಟ್ಟು ಎಷ್ಟು ಅಂಗಡಿ ಇದೆ? 154 ಅಂಗಡಿಗಳಿದೆ. ನಾನು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ 2005-06ರಲ್ಲಿದ್ದೆ. ಆವಾಗ ಹೇಗಿದೆಯೋ ಈಗಲೂ ಹಾಗೆ ಇದೆ, ಬದಲಾವಣೆ ಏನೂ ಇಲ್ಲ. ಹೆಚ್ಚಿನ ಬದಲಾವಣೆ ಅಂದ್ರೆ ಇನ್ನೊಂದಷ್ಟು ಪ್ಯಾಸೇಜ್ಗಳು ಎಲ್ಲಿ ಜಾಗ ಬಿಡಬೇಕು ಅಲ್ಲಿ ಬಿಡದೇನೆ ಅಲ್ಲೆಲ್ಲ ನೀವು ಥಿಂಗ್ಸ್ ಅನ್ನು ಇಟ್ಕೊಂಡು ಇನ್ನೊಂದಷ್ಟು ಕಂಜೆಸ್ಟ್ ಮಾಡಿದೀರ ಹೊರತು ಮತ್ತೇನು ಬದಲಾವಣೆ ಮಾಡಿಲ್ಲ. ಇದು ಬಹಳ ಬೇಸರದಿಂದ ಹೇಳುವಂತ ಸಂಗತಿ. ಆಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಕೊಟ್ಟಂತ ಜಾಗ ಎಷ್ಟನ್ನ ಸ್ಟಾಕ್ ಇಡ್ಬೋದು ಅಥವಾ ಬೇರೆದನ್ನ ಎಲ್ಲಿ ನೀವು ಗೋಡನ್ನು ಮತ್ತೊಂದು ಕಡೆ ಇಟ್ಕೊಂಡು ಸಿಸ್ಟಮೆಟಿಕ್ ಆಗಿ ಯಾವ ತರ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಮೊಟ್ಟ ಮೊದಲನೇ ವಿಷಯ. ಇಷ್ಟ ಆದ್ರೆ ನಿಮ್ಮ ಮುಂಜಾಗ್ರತೆಯಲ್ಲಿ ನೀವೊಂದು 25 to 30% ಸಕ್ಸೀಡ್ ಆದಾಗ, ನಿಮ್ಮ ಮುಂಜಾಗ್ರತೆ ನಿಮ್ಮ ಅಂಗಡಿಯ ಅಕ್ಕಪಕ್ಕದ ಸುತ್ತಮುತ್ತಲಿನ ಪರಿಸರ ಸ್ವಚ್ಛ ಇಟ್ಕೊಳ್ಬೇಕು. ಆವಾಗ ಸ್ವಲ್ಪ ಜನಕ್ಕೆ ಓಡಾಡೋದವರಿಗೆ ಪ್ರತಿಯೊಬ್ಬರಿಗೂ ಸ್ಥಳಾವಕಾಶ ಇರ್ತದೆ. ಅದೇ ರೀತಿ ರಾತ್ರಿ ಸಹ ನೀವು ಇಲ್ಲಿ ಯಾವ್ದಾರ ಒಂದು ಗಸ್ತು ತಿರುಗೋದಕ್ಕೆ ಯಾವ್ದೋ ಒಬ್ಬ ವ್ಯಕ್ತಿನ ನೀವು ನೇಮಿಸಿದ್ರೆ ಅವರು ಸಹ ಸರಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅಥವಾ CC ಕ್ಯಾಮೆರಾ ಹಾಕೋದಿದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯಲ್ಲಿ ಗೊತ್ತಾಗ್ತದೆ. ಈಗ ಇಲ್ಲಿ ಯಾವುದೂ ಇಲ್ಲ. ಆಮೇಲೆ ಎಲ್ಲ ಗ್ರಾಹಕರು ನಿಮ್ಮ ಫೈರ್ ಸೇಫ್ಟಿ ಇದನ್ನ ಇಟ್ಕೊಳ್ಬೇಕು. ಯಾವ ಅಂಗಡಿಗೆ ಒಂದು ದಿನದಲ್ಲಿ 500 ಫುಟ್ ಫಾಲ್ ಒಂದು 400 ಇಂದ 500 ಜನ ಬಂದು ಹೋಗಿ ಮಾಡ್ತಾರೆ. ಅಂತ ಜಾಗದಲ್ಲಿ ಕಂಪಲ್ಸರಿ CC ಕ್ಯಾಮೆರಾ ಇರಬೇಕು. ಫೈರ್ ಸೇಫ್ಟಿ ಬೇಕಾಗುವಂತ ಮೆಜರ್ಮೆಂಟ್ ಏನಿದೆ ಅದಿರಬೇಕು ಅಂತ ಇದೆ.
ಪಬ್ಲಿಕ್ ಸೇಫ್ಟಿ ಆಕ್ಟ್ ನಲ್ಲಿ ಈಗ ನೆಕ್ಸ್ಟ್ ನಾವು ಎಲ್ಲ ನಿಮ್ಮ 150 ಅಂಗಡಿಗೂ ನೋಟಿಸ್ ಕೊಡಿಸ್ತೀನಿ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಅನ್ನೋದೇ ಅದರ ಸಲುವಾಗಿ ಜಾರಿಗೆ ತಂದಿರುವಂತದ್ದು. ನಾವು ಅದರಲ್ಲಿ ಇನ್ನು ನೋಟಿಸ್ ಕೊಡ್ಬೇಕಾಗತ್ತೆ. ನಾವು ಪದೇ ಪದೇ ಹೇಳಿದಾಗಲೂ ನೀವು ಯಾಕೆ ಫಾಲೋ ಮಾಡ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ನಾವು ಅದನ್ನೇ ಮಾಡಬೇಕಾಗುತ್ತೆ. ಆಮೇಲೆ ಇನ್ನು ಕೆಲವು ಅಂಗಡಿಯವರು ಸ್ಫೋಟಕ ಸಾಮಗ್ರಿ, ಎಕ್ಸ್ಪ್ಲೋಡ್ ಆಗುವಂತಹ ಕೆಮಿಕಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ಇರುವಂತಹ, ಉದಾಹರಣೆಗೆ ಇವನ್ ಇನ್ಕ್ಲೂಡಿಂಗ್ ಮೊಬೈಲ್ ಶಾಪ್ ನಲ್ಲಿ ಇರುವಂತಹ ಬ್ಯಾಟ್ರಿಗಳು ಸಹ ಎಕ್ಸ್ಪ್ಲೋಡ್ ಆಗುವಂತಹದ್ದು. ನೆನ್ಪಿಟ್ಕೊಳ್ಳಿ, ಲಿಥಿಯಂ ಬ್ಯಾಟ್ರಿಗಳು ಇರ್ತವೆ, ಅವು ಎಕ್ಸ್ಪ್ಲೋಡ್ ಆಗುವಂತಹದ್ದನ್ನೇ. ಅಥವಾ ಯಾವುದೋ ಬ್ಯಾಟ್ರಿ ಶಾಪ್ ಇರ್ತದೆ, ಅದರಲ್ಲಿರುವಂತಹ ಕೆಮಿಕಲ್ಗಳು, ಅದು ಬಿಟ್ಟು ಬೇರೆ ಬೇರೆ ರೀತಿಯ ಒಂದು ಕೆಮಿಕಲ್ಗಳಿರ್ಬೋದು, ಸ್ಫೋಟಕ ಸಾಮಗ್ರಿ ಇರ್ಬೋದು, ಅಂಥದ್ದನ್ನ ಇಟ್ಕೊಳ್ಳುವಾಗ ನಿಮ್ಮ ಸುರಕ್ಷತೆ ಜೊತೆಗೆ ಗ್ರಾಹಕರ ಸುರಕ್ಷತೆಯನ್ನ ನೋಡಿಕೊಂಡು ಸಿಸ್ಟಮೆಟಿಕ್ ಆಗಿರ್ಬೇಕು. ಹಾಗೇನೆ ಕೆಲವೊಂದು ಕೆಮಿಕಲ್ಗಳನ್ನ ನಿಮ್ಮಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ವಿಶೇಷವಾದ ಲೈಸೆನ್ಸ್ ತಗೊಳ್ಬೇಕಾಗತ್ತೆ, ಪರವಾನಗಿಯನ್ನು ತಗೊಳ್ಬೇಕಾಗತ್ತೆ. ಅದು ತಗೊಂಡಿದ್ದೀರಾ ಇಲ್ಲ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ, ಅಥವಾ ತಗೊಂಡಿದ್ರೆ ರಿನ್ಯೂವಲ್ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಆ ತರದ್ದು ಯಾವುದೇ ಇದ್ರೂ ನೀವು ಭವಿಷ್ಯದಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರು ಸಹ ಯಾವುದೇ ಪ್ರಯೋಜನ ಇಲ್ಲ. ನೆಕ್ಸ್ಟ್, ವ್ಯಾಪಾರ ಯಾವುದೇ ಒಂದು ವಹಿವಾಟು ಮಾಡೋದಕ್ಕೆ ಒಂದು ಸಿಸ್ಟಮೆಟಿಕ್ ಆದ ಟೈಮಿಂಗ್ ಅನ್ನ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾವ ಟೈಮಿಗೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಿ, ಯಾವ ಟೈಮಿಗೆ ಕೊನೆಯ ನಿಮ್ಮ ವ್ಯವಹಾರದ ಅವಧಿ ಎಷ್ಟು, ಅಷ್ಟರ ನಂತರ ಯಾರೂ ಸಹ ಅನಗತ್ಯವಾಗಿ ತೆಗೆದಿಟ್ಟುಕೊಳ್ಳುವಂತಹದ್ದು, ಮತ್ತೇನೋ ಬೇರೆಯವರ ಸಂಶಯಕ್ಕೆ ನೀವು ಆಸ್ಪದ ಕೊಡೋ ರೀತಿಯಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಬಿಹೇವಿಯರ್ ಇರಬಾರ್ದು. ಅದನ್ನ ನೆನ್ಪಿಟ್ಕೊಳ್ಳಿ. ಯಾರೋ ಒಬ್ಬ ಸ್ವಲ್ಪ ಬೇಗ ಬಂದು ಅಂಗಡಿ ಓಪನ್ ಮಾಡ್ತಾನೆ, ಎಲ್ಲರೂ ಒಂದು 8 ಗಂಟೆಗೆ ಓಪನ್ ಮಾಡ್ತಾರೆ, ಸಡನ್ ಆಗಿ ಒಬ್ಬನು 5:30ಗೆ ಬಂದು ಓಪನ್ ಮಾಡ್ತಾನೆ, ಯಾಕೆ ಅವನೊಬ್ಬನೇ ಓಪನ್ ಮಾಡ್ತಾನೆ ಅನ್ನುವಂಥ ಸಂಶಯ ಬರ್ತಾ ಇರುತ್ತೆ. ಯಾರು ಎಕ್ಸ್ಪ್ರೆಸ್ ಮಾಡಿರಲ್ಲ. ಯಾವಾಗ ಒಂದು ಏನಾದ್ರೂ ಒಂದು ದುರ್ಘಟನೆ ಸಂಭವಿಸ್ತದೆ, ಆವಾಗ ಎಲ್ಲ ಅವ್ನು ಮೊದಲೇ ಬರ್ತಿದ್ದ, ಅವನಿಗೇನೋ ಗೊತ್ತಿರ್ಬೇಕು ನೋಡಿ, ಯಾಕೆ ಅವನು ಪದೇ ಪದೇ ಬರ್ತಿದ್ದಲ್ಲ, ಈ ರೀತಿಯಾದಂತ ಸಂಶಯಗಳು ಮನೆ ಮಾಡಕ್ ಶುರು ಮಾಡ್ತವೆ. ನೀವು ನಿಯತ್ತಾಗಿ ವ್ಯವಹಾರ ಮಾಡಿದ್ರು ಸಹ ಕೆಲವೊಮ್ಮೆ ಸಂಶಯಕ್ಕೆ ಎಡೆ ಕೊಡುತ್ತದೆ. ಹಾಗಾಗಿ ಸರಿಯಾದ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನೀವು ಓಪನ್ ಮಾಡಬೇಕು, ಯಾವ ಗರಿಷ್ಠ ಅವಧಿ ಎಲ್ಲಿವರೆಗಿದೆ ಅಷ್ಟರ ಒಳಗಡೆ ನೀವು ಕ್ಲೋಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದನ್ನ ನೀವು ನಿಮ್ಮ ಒಂದು ಕಮಿಟಿಯ ಮುಂದೆ, ಏನು ಅಸೋಸಿಯೇಷನ್ ಏನಿದೆ ಇದರದ್ದು ವ್ಯಾಪಾರಸ್ಥರದ್ದು, ಅದರಲ್ಲಿ ನೀವು ನಿರ್ಧಾರ ಮಾಡಿಕೊಂಡು ಲೇಟೆಸ್ಟ್ ಬೈ 9:30, ಯಾಕಂದ್ರೆ 10 ಗಂಟೆಗೆ ನಾವು ಈಗಲೇ ವೆಹಿಕಲ್ ಚೆಕ್ ಮಾಡಿ ಯಾರನ್ನು ಅನಗತ್ಯವಾಗಿ ಓಡಾಡೋರನ್ನ ನಾವೇ ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ನಾವು ಬಹುಶಃ ರಾತ್ರಿ ಅನಗತ್ಯವಾಗಿ ಓಡಾಡುವಂತವರು, ಜೀವನಾವಶ್ಯಕ ವಸ್ತುಗಳ ಒಂದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಜೀವನಾವಶ್ಯಕ ವಸ್ತುಗಳಿಗಾಗಿ ಬೇಕಾದಂತಹ, ಅಥವಾ ಯಾವುದೇ ಒಂದು ಡಾಕ್ಟರ್ಗಳು, ಆಸ್ಪತ್ರೆಗೆ ಸಂಬಂಧಪಟ್ಟವರು, ಮೆಡಿಕಲ್ ಶಾಪ್ನವರು, ಅಂತವರಿಗೆ ಬಿಟ್ಟು ಈ ರೀತಿಯಾದಂತಹ ಏನು ಲಕ್ಸುರಿ ಐಟಮ್ಸ್ ಅಥವಾ ಬೇರೆ ಯಾವ್ದೋ ಸಣ್ಣ ಪುಟ್ಟ ಈಗ ಏನಿದೆಯಲ್ಲ, ಇಲ್ಲಿ ಯಾವ್ದು ಸಹ ಜೀವನಾವಶ್ಯಕ ವಸ್ತು ಅಂತ ಕಂಡು ಬರ್ತಾ ಇಲ್ಲ ನನಗೇನು. ಎಲ್ಲವೂ ಲಕ್ಸುರಿ ಐಟಮ್ಸ್ ಇದ್ರೂ ನಡೆಯುತ್ತೆ. ನಾವು ಒಂದು ವಾರ ಇದು ನಾವು ಖರೀದಿ ಮಾಡದೇ ಇದ್ರೂ ಸಹ ನಡೀತದೆ ಅಂಥದ್ದು ಅಲ್ವಾ. ಹಾಗಾಗಿ ಅಂಥವ ವ್ಯವಸ್ಥೆಗೆ ಹೊರತುಪಡಿಸಿ ಇರುವಂತಹ ಎಲ್ಲಾ ವ್ಯಾಪಾರಸ್ಥರದ್ದು ಯಾರದೇ ಗಾಡಿ ಇರಲಿ ಅಥವಾ ಗ್ರಾಹಕರೇ ಇರಲಿ, ಅನಗತ್ಯವಾಗಿ ಓಡಾಡೋರನ್ನ ನಾವು ಇವತ್ತಿನಿಂದ ರಾತ್ರಿ 10 ಗಂಟೆ ನಂತರ ಯಾರೇ ಓಡಾಡ್ತಾ ಇದ್ರು ನಾವು ಸಂಬಂಧಪಟ್ಟಂತ ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಗೊತ್ತಿದೆ ನಿಮಗೆ ಸರ್ಕಾರದಿಂದ ಯಾವ ಆದೇಶ ಬಂದಿದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇದೆ. ಜೊತೆಗೆ ಈ ಒಂದು ನಿಮ್ಮ ಕಟ್ಟಡದಲ್ಲಿ ಈಗ ನಾನು ಮಾತನಾಡ್ತಾ ಇರುವಂತಹ ಸ್ಥಳ ಆಕ್ಚುಲಿ ಏನು ಅನ್ನೋದು ನಿಮ್ಮ ಅಕ್ಕಪಕ್ಕದ ಅಂಗಡಿಯವರು ಎಲ್ಲರಿಗೂ ಗೊತ್ತಿದೆ. ಈಗ ನಾನು ಮಾತಾಡ್ತಾ ಇರುವಂತಹ ಸ್ಥಳ ಯಾವುದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ಈ ಬಿಲ್ಡಿಂಗ್ ಮಾಲೀಕರಿಗೂ ಗೊತ್ತು. ಆದ್ರೆ ಯಾವ ರೀತಿಯ ವ್ಯವಸ್ಥೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ಅದನ್ನ ನನಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ನಾಳೆ ನೀವು ಇನ್ಶೂರೆನ್ಸ್ಗೆ ಅಂತೇಳಿ ಹೋದ್ರು ಸಹ ನಾನು ನಿಂತ ಜಾಗದ ಅಕ್ಕಪಕ್ಕದ ಯಾವುದೇ ಅಂಗಡಿಗಳಿಗೂ ಸಹ ಇನ್ಶೂರೆನ್ಸ್ ಸಹ ಸಿಗಲ್ಲ, ಬರ್ದಿಟ್ಕೊಳ್ಳಿ. ಯಾವ ವೈಲೇಷನ್ ಇರೋದು ನೀವು ನಿಮ್ಮ ಮಾಲೀಕರಿಗೆ ಕೇಳ್ಕೊಳ್ಳಿ. ಆಯ್ತಾ? ನಿಮ್ಮ ಬಿಲ್ಡಿಂಗಿನ ಮಾಲೀಕರಿಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ, ಜೊತೆಗೆ ನಿಮಗೂ ಗೊತ್ತಿರುತ್ತೆ ಯಾವ ಬಿಲ್ಡಿಂಗ್ ವೈಲೇಷನ್ ಇದೆ ಅನ್ನುವಂಥದ್ದು. ಯಾವುದೇ ಬಿಲ್ಡಿಂಗ್ ವೈಲೇಷನ್ ಇದ್ದಾಗ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ.
ಇವೆಲ್ಲವನ್ನು ಯೋಚನೆ ಮಾಡಿಕೊಂಡು ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ, ಯಾವ ರೀತಿ ಇರಬೇಕು, ಎಷ್ಟು ಭದ್ರತೆಯನ್ನ ನೀವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರೆ ಒಂದು ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಬಹುದು. ನಾನು ಈಗಾಗಲೇ ಒಬ್ಬರಿಗೆ ಮಾತಾಡಿದ್ದೀನಿ. ಬಹುಶಃ ಅದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಇಲ್ಲೇ ಎಲ್ಲಾ ಅಂಗಡಿಯವರು ಒಂದು ಒಪ್ಪಿದ್ರೆ ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇನ್ನೊಂದು ಮೀಟಿಂಗ್ ಅನ್ನ ಖಂಡಿತವಾಗಿಯೂ ಕರಿತೀನಿ. ಏನಂದ್ರೆ ಈಗಾಗಲೇ ಒಂದು ಕುಂದಾಪುರದಲ್ಲಿ ಒಂದು ವ್ಯವಸ್ಥೆ ಇದೆ. ಕುಂದಾಪುರದಲ್ಲಿ ಒಂದು ವ್ಯವಸ್ಥೆ ಮಾಡಿ ಅದರಲ್ಲಿ ತುಂಬಾ ಒಂದು ಸಕ್ಸಸ್ ಅನ್ನ ಕಂಡಿದ್ದಾರೆ. ಕೆಲವೊಂದು ಕ್ಯಾಮ್ರಾಗಳನ್ನ ಅಂತ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮೂವ್ಮೆಂಟ್ ಎಲ್ಲಿದೆ ಅಲ್ಲಿ ನೈಟ್ ವಿಷನ್ ಇರುವಂತಹ ಕ್ಯಾಮ್ರಾಗಳನ್ನ ಅವರೇ ಬಂದು ಅಳವಡಿಸ್ತಾರೆ. ಅವರೇ 24x7 ವಾಚ್ ಮಾಡುವಂತ ಒಂದು ಅವ್ರದೇ ಆದಂತಹ ಒಂದು ಕಂಟ್ರೋಲ್ ರೂಮ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಪ್ರತಿದಿನ ರಾತ್ರಿ ಗಸ್ತು, ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬಂದರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಾ ಇದೆ. ಬಂದರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ರಾತ್ರಿ ಯಾರು ಕರ್ತವ್ಯದಲ್ಲಿದ್ದಾರೆ ಅಂಥವ್ರ ನಂಬರ್ಗಳು ಆ ಕಂಟ್ರೋಲ್ ಏನು ಪ್ರೈವೇಟ್ ಕಂಟ್ರೋಲ್ ರೂಮ್ ಮಾಡ್ಕೊಳ್ತಾರಲ್ಲ ಅವರು ಮೊದಲೇ ನಮ್ಮ ಪೊಲೀಸ್ ಕಂಟ್ರೋಲ್ ಮುಖಾಂತರ ಯಾವ್ದ್ರಿಂದ ತಗೊಂಡಿಟ್ಕೊಳ್ತಾರೆ. ರಾತ್ರಿ ಏನಾದ್ರೂ ಒಂದು ಸಂಶಯಾಸ್ಪದ ಮೂವ್ಮೆಂಟ್ ಇದೆ ಅಂತಂದ್ರೆ ಅವರ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಅವರು ಎಲ್ಲವನ್ನು ನೋಡ್ತಾ ಇರ್ತಾರೆ. ಕೂಡಲೇ ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮ್, ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತಾರೆ. ರಾತ್ರಿ ಗಸ್ತು ವ್ಯವಸ್ಥೆಯಲ್ಲಿ ಯಾರಿದ್ರೆ ಅವರಿಗೆ ಸಹ ಫೋನ್ ಮಾಡ್ತಾರೆ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಸೇಫ್ಟಿಯನ್ನ ಮಾಡೋದಕ್ಕೆ ಸಹ ಒಂದು ರೂಪರೇಷೆಯನ್ನ ಈಗ ನಾನು ಒಂದು ನೋಡಿಟ್ಟಿದ್ದೀನಿ, ಅವ್ರಿಗೆ ಮಾತಾಡಿಟ್ಟಿದ್ದೀನಿ. ಸಾಧ್ಯ ಆದ್ರೆ ಅಥವಾ ಬಹುಶಃ ಮಂಗಳೂರಿನಲ್ಲ ಇದು ಪ್ರಾರಂಭ ಏನಾದ್ರು ಆದ್ರೆ ಅದು ನಿಮ್ಮಲ್ಲೇ ಮೊದಲಾಗುತ್ತೆ. ಯೋಚನೆ ಮಾಡ್ಬೋದು. ಅದನ್ನ ನೀವು ನಿಮ್ಮ ಮನಸ್ಸಿಗೆ ಬಂದ್ರೆ ಆಗ್ಬೋದು ಅಂತ ಅನಿಸಿದ್ರೆ ಯಾರು ನಿಮ್ಮ ಇವರು ಏನು ಅಸೋಸಿಯೇಷನ್ ಅವರು 4 ಜನ ಬಂದ್ರೆ ನಾನು ಡಿಸ್ಕಷನ್ ಮಾಡಿಸ್ತೀನಿ. ಜೊತೆಗೆ ಸಂಬಂಧಪಟ್ಟಂತ ಕಂಪನಿಯವರನ್ನು ಸಹ ಕರೆಸ್ತೀನಿ. ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಬಟ್ ನಮ್ಮ ಸಜೆಷನ್ ಮಾಡಿದ್ರೆ ಒಳ್ಳೇದು. ಮಂಗಳೂರಿನಲ್ಲೇ ಮೊದಲ ಒಂದು ಪ್ರಯತ್ನ ಆಗ್ತದೆ ಅದು. ಮಂಗಳೂರು ನಗರದಲ್ಲಿ ಇದುವರೆಗೆ ಯಾವ ಬಿಲ್ಡಿಂಗ್ ನಲ್ಲೂ ಸಹ ಆತರ ಇಲ್ಲ. ನೀವೇನಾದ್ರೂ ಮಾಡಿದ್ರೆ ದುಬೈ ಮಾರ್ಕೆಟ್ ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿರ ಅನ್ನುವಂತಹ ಒಂದು ಹೆಗ್ಗಳಿಕೆ ನಿಮ್ದಾಗ್ತದೆ. ಅವರಿಗೆ ನೀವು ಕೊಡ್ಬೇಕಾಗಿರೋದು ಎಲ್ಲಿ ಯಾವ ಒಂದು ಕೆಲವೊಂದು ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡ್ತಾರೆ, ಅಲ್ಲಿ ನೀವು ಕೊಡ್ಬೇಕಾಗಿರೋದು ಅಷ್ಟೇ. ಅವರಿಗೆ ಎಲೆಕ್ಟ್ರಿಕ್ ಸಪ್ಲೈ ಜೊತೆಗೆ ವೈಫೈ ಸರ್ವಿಸ್. ಇನ್ ಕೇಸ್ ವೈಫೈ ಸರ್ವಿಸ್ ನೀವು ಕೊಡ್ತಾ ಇಲ್ಲ ಅಂದ್ರೆ ಕಾಮನ್ ಆಗಿ ಅವರೇ ಒಂದು ವೈಫೈ ಇದನ್ನ ಇಲ್ಲ ಹಾಕೊಳ್ತಾರೆ, ಅದಕ್ಕೆ ಅಡಿಷನಲ್ ಚಾರ್ಜ್ ಮಾಡ್ತಾರೆ. ಅದು ನಿಮಗೆ ಬಿಟ್ಟಿರುವಂತ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಮಾಡಿದ್ರೆ ನಿಮಗೂ ಒಳ್ಳೇದು, ನಿಮ್ಮ ಸೇಫ್ಟಿ. ಅಟ್ಲೀಸ್ಟ್ ನೀವು ಇಡೀ ದಿನದ ವ್ಯವಹಾರ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಹೋದಾಗ ನೆಮ್ಮದಿಯಿಂದ ಒಂದು ನಿದ್ರೆ ಮಾಡುವಂತಹದ್ದು. ಅಯ್ಯೋ ಅಂಗಡಿಲಿ ಅದನ್ನು ಬಿಟ್ಟು ಬಂದಿದ್ದೀನಿ, ಏನಾಯ್ತು ಏನೋ, ನನ್ನ ಗಲ್ಲಾಪೆಟ್ಟಿಗೆಯಲ್ಲಿ ಕೆಲವೊಂದು ಅಮೌಂಟ್ ಅನ್ನು ಹಾಗೆ ಬಿಟ್ಟು ಬಂದ್ಬಿಟ್ಟಿದೆ, ಏನ್ ಮಾಡೋದು ಈಗ, ರಾತ್ರಿ ಬೇರೆ ಹೋಗ್ಲಿಕ್ಕಾಗಲ್ಲ, ನಾನೇನಾದ್ರೂ ಈ ಮಧ್ಯರಾತ್ರಿ ಹೋದ್ರೆ ಮತ್ತೇನಾದ್ರು ಆಯ್ತು ಅಂದ್ರೆ ನನ್ನ ಮೇಲೆ ಡೌಟ್ ಮಾಡ್ಬಿಡ್ತಾರೆ ಇಡೀ ಅಸೋಸಿಯೇಷನ್ ಅವರು, ಹೋಗೋದೇ ಬೇಡ ಅನ್ಕೊಂಡು ನೀವು ಬೆಳಗ್ಗೆವರೆಗೆ ನಿದ್ದೆ ಇಲ್ಲದೆ ಕಳೆಯುವಂತಹ ರಾತ್ರಿಗಳಿದಾವಲ್ಲ ಅದೆಲ್ಲ ತಪ್ಪುತ್ತವೆ. ಸೊ ಅವನ್ನೆಲ್ಲ ನೋಡಿ ಯೋಚನೆ ಮಾಡಿ ಸರಿಯಾದ ಒಂದು ನಿರ್ಧಾರ ತಗೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಮುಖ್ಯವಾಗಿ ಯಾವುದೇ ಒಂದು ದುರ್ಘಟನೆ, ಅವಘಡಗಳು, ಕಳ್ಳತನ ಮುಂತಾದಂತ ಘಟನೆಗಳು ನಡೀದೇ ಇರಲಿ. ಎಲ್ಲರೂ ಒಳ್ಳೇದಾಗಿರಿ, ಚೆನ್ನಾಗಿರಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಸಿಪಿ ಸಾಹೇಬರವರು ಧನ್ಯವಾದಗಳು. ಎಸಿಪಿ ಸಾಹೇಬರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಘವೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ಆಗಮಿಸಿದ್ದಾರೆ. ಒಂದೆರಡು ಮಾತುಗಳನ್ನು ಅವರು ಆಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಆಸೀನರಾಗಂತ ನಮ್ಮ ಎಸಿಪಿ ಸಾಹೇಬರು ಶ್ರೀ ಪರಮೇಶ್ವರ ಹೆಗಡೆ ಸಾಹೇಬ್ರೆ, ಹಾಗೆ ಈ ಅಸೋಸಿಯೇಷನ್ ನ ಅಧ್ಯಕ್ಷರಾದ ರೆಹಮಾನ್ ಸಾಹೇಬ್ರೆ, ಹಾಗೆ ಈ ಒಂದು ಕಟ್ಟಡದಲ್ಲಿ ಅಂಗಡಿಯನ್ನು ಹೊಂದಿರುವ ಅಂಗಡಿಯನ್ನು ಪರ್ಚೇಸ್ ಮಾಡಿ ಈ ವ್ಯವಹಾರವನ್ನು ನಡೆಸಿರುವ ಎಲ್ಲ 154 ಅಂಗಡಿಯ ಮಾಲೀಕರೇ, ಈ ದಿನ ಈ ಒಂದು ಕರೆಯ ಉದ್ದೇಶ ಕೆಲವು ದಿವಸ ಹಿಂದೆ ಇಲ್ಲಿ ಏನಾಯ್ತು ಅಂತ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ರಾತ್ರಿ ಸುಮಾರು 3:30 ಸಮಯದಲ್ಲಿ ಇಲ್ಲೇ ಮೇಲ್ಗಡೆ 2 ಅಂಗಡಿಗೆ ಬೆಂಕಿ ಬಿದ್ದಾಗ ತಕ್ಷಣ ನಮ್ಮ ಹೊಯ್ಸಳ ಸಿಬ್ಬಂದಿಗಳು ಮತ್ತೆ ಬೀಟ್ ಸಿಬ್ಬಂದಿಗಳು ತಕ್ಷಣ ಹಾಜರಾಗಿ, ಆಮೇಲೆ ನಿಮ್ಮ ವಾಚ್ಮ್ಯಾನ್ ಕೂಡ ಒಳ್ಳೆ ಇದ್ದ ವಾಚ್ಮ್ಯಾನ್ ಕೂಡ ಇಮಿಡಿಯೇಟ್ ಆಗಿ ಎಲ್ಲ ಓನರ್ಗೆ ಫೋನ್ ಮಾಡಿ ಫೈರ್ ಸರ್ವಿಸ್, ನಮ್ಮ ವೆಹಿಕಲ್ ಬರೋದಕ್ಕಿಂತ ಮುಂಚೆ ಫೈರ್ ಸರ್ವಿಸ್ಗೆಲ್ಲ ಫೋನ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರು.
ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದ್ರೆ, ಒಬ್ಬ ಯಾರಾದ್ರೂ ಸ್ವಲ್ಪ ಈ ವಾಚ್ಮ್ಯಾನ್ ಹಾಕುವಾಗ ಸ್ವಲ್ಪ ಎಜುಕೇಟೆಡ್, ಸ್ವಲ್ಪ ಯಂಗ್ ಇದ್ದವನು ಹಾಕೊಂಡ್ರೆ ನೀವೇನೋ ಸಂಬಳ ಕಡಿಮೆ ಆಗುತ್ತಂತ ಹಳೆ ವಯಸ್ಸಾದವನು ಇದು ಮಾಡಿದ್ರೆ ಅವ್ನು ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಇದು ಮಾಡ್ತಾನೆ. ಮೊನ್ನೆ ಅವನು ಕರೆಕ್ಟ್ ಆಗಿ ಒಂದು 2 ಮಿನಿಟ್ಸ್ ಅಲ್ಲೇನೆ ನೋಡಿದಂತೆ. ನಾವು CC ಕ್ಯಾಮೆರಾ ನೋಡುವಾಗ 3 ಗಂಟೆ 6 ನಿಮಿಷಕ್ಕೆ ಹೊಗೆ ಬರ್ತಾ ಇತ್ತು. 3:08 ಅವನು ಓನರಿಗೆ ಮತ್ತೆ ಇವರಿಗೆಲ್ಲ ಫೋನ್ ಮಾಡಿದ್ದಾನೆ. ಅವನು ಎಚ್ಚರ ಇದ್ದಕ್ಕಾಗಿ ಆಯ್ತು. ಆದ್ರಿಂದ ನೀವು ಮುಂದಿನ ದಿನಗಳಲ್ಲಿ ಕೂಡ ಈ ವಾಚ್ಮ್ಯಾನ್ ಅನ್ನು ಎಲ್ಲೇ ಹಾಕೊಳ್ಳೋದಾದ್ರೆ ಸ್ವಲ್ಪ ಹೆಂಗಿದ್ದವರು ಅಟ್ಲೀಸ್ಟ್ ಒಂದು 50ರಿಂದ ಒಂದು 55 ವರ್ಷದ ಒಳಗಿನವ್ರನ್ನ ಹಾಕೊಂಡ್ರೆ ಅಟ್ಲೀಸ್ಟ್ ಅವರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಕೆಲವು ವಯಸ್ಸಾದವರು ಹಗಲಿ ಎಲ್ಲೋ ಕೆಲಸ ಮಾಡಿಬಿಟ್ಟು ಒಂದು ರಾತ್ರಿ ಇಲ್ಲಿ ಬಂದ್ರೆ ಅವ್ರು ಇಲ್ಲಿ ಸುಮ್ಮನೆ ಬಂದು ಮಲಗೋದು, ಈ ಇಡೀ ಬಿಲ್ಡಿಂಗ್ ಬಿದ್ದೋದು, ಬೆಂಕಿ ಬಿದ್ದರೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ಸ್ವಲ್ಪ ಎಜುಕೇಟೆಡ್ ಅಟ್ಲೀಸ್ಟ್ ಒಂದು ಅವನಿಗೆ ಮೊಬೈಲ್ ಆಪರೇಟರ್ ಗೊತ್ತಿರಬೇಕು. ಕೆಲ ಹಳ್ಳಿ ವಾಚ್ಮ್ಯಾನಿಗೆ ಏನೂ ಗೊತ್ತಿರಲ್ಲ. ಅದರಿಂದ ಇವರು ಮೊನ್ನೆ ನಾನು ಅವನ ಕ್ವಾಲಿಟಿ ಎಲ್ಲ ತೆಗೆದಾಗ ಫಸ್ಟ್ ಅಸೋಸಿಯೇಷನ್ ಅವರಿಗೆ, ಬಿಲ್ಡಿಂಗ್ ಓನರಿಗೆ, ನಮ್ಮ ಪೊಲೀಸ್ ಸ್ಟೇಷನ್ಗೆ, ಫೈರ್ನವರಿಗೆ ಎಲ್ಲರಿಗೂ ಕೂಡ ಅವನು ಇದು ಮಾಡಿದ್ದಾನೆ. ಅವನ ಒಂದು ನಿಜವಾಗ್ಲೂ ಅವನೊಂದು ಮೆಚ್ಚಬೇಕಾದ್ರೆ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ, ಇಲ್ಲಿ ನೀವೆಲ್ಲ ಕೂಡ ಇದರಲ್ಲಿ ಮೊನ್ನೆ ಫೈರ್ ಸರ್ವಿಸ್ ಅವ್ರು ಹೇಳಿದ್ರು, ಸರ್ ಎಲ್ಲಾ ಕಡೆ ನೀವು ಇಲ್ಲಿ ಕ್ಲೋಸ್ ಮಾಡಿದ್ರಿ, ಇಲ್ಲೊಂದು ಡೋರ್ ಕ್ಲೋಸ್ ಮಾಡಿದ್ರಿ, ಅಲ್ಲೊಂದು 2-3 ಗಾಡಿ ಬಂದಾಗ ನೀವು ಇದೆಲ್ಲ ಕ್ಲೋಸ್ ಮಾಡಿದ್ರಿ. ಯಾವುದು ಈ ಪ್ಯಾಸೇಜ್ ಅನ್ನೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ರಿ. ನೋಡಿ ಇಲ್ಲಿ ಕೂಡ ಗೊತ್ತಾಗ್ತದೆ, ಮುಂದೆ ಕೂಡ ಮೇಲೆ ಇಲ್ಲೆಲ್ಲ ಪ್ಯಾಸೇಜ್ ಏನೋ ಒಂದು ಅನಾಹುತ ಆದಾಗ ಸಪೋಸ್ ಇಲ್ಲಿ ಮೇಲಿಂದ ಹೊಡೆದು ಇಲ್ಲಿ ಗಾಡಿ ತಂದ್ರೆ, ಫೈರ್ ಇಂಜಿನ್ ಒಳಗೆ ತಂದ್ರೆ ಕೂಡ ಇಲ್ಲಿ ಮೊನ್ನೆ ಅಸೋಸಿಯೇಷನ್ ಅವರು ಮೊನ್ನೆ ಪಾಲೆಮಾರು MLA ಬಂದಾಗ ಕೂಡ ಅಷ್ಟೇ ಪ್ಯಾಸೇಜ್ ಅನ್ನೆಲ್ಲ ನೀವು ಎಕ್ವೈರ್ ಮಾಡ್ಕೊಂಡಿದ್ರಿ. ಔಟ್ ಸೈಡ್ ಇಂದ ಬರ್ಬೇಕಾದ್ರೂ ಕೂಡ ಅಷ್ಟೇ ನಿಮ್ಮ ಅಂಗಡಿಯಲ್ಲಿ ಎಷ್ಟು ಐಟಮ್ ಇರುತ್ತೋ ಅದಕ್ಕಿಂತ 2 ಪಟ್ಟು ನೀವು ಹೊರಗೆ ಹಾಕಿರ್ತೀರಿ. ಇದರಿಂದ ಈ ಫೈರ್ ಇಂಜಿನ್ ಬಂದಾಗಲಿ ಅಥವಾ ಬೇರೆ ಏನಾದ್ರು ಇದಾದ್ರೆ ಮತ್ತೆ ಜನರಿಗೆ ಓಡಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಈಗ ಫ್ರಂಟ್ ನವರು ನೀವೆಲ್ಲ ಇಷ್ಟು ಇಟ್ಕೊಂಡ್ಬಿಟ್ರೆ ಇಲ್ಲಿ ಹಿಂದ್ಗಡೆ ಅಂಗಡಿ ಇದ್ದವರಿಗೆ ಅವರು ಎಲ್ಲ ಪ್ಯಾಸೇಜ್ ಇದು ಮಾಡ್ಕೊಂಡ್ರೆ ಹಿಂದ್ಗಡೆ ಅಂಗಡಿಯವರಿಗೆ ಅದು ದಾರಿ ಕೂಡ ಬರೋದಿಲ್ಲ. ಮತ್ತೆ ಬಂದವರು ಇಲ್ಲಿ ದಾರಿ ಇಲ್ಲ ಮುಂದೆ. ಈಗ ಹೆಂಗಸರು ಮಕ್ಕಳು ಇಲ್ಲಿ ಒಳಗೆಲ್ಲ ಇಷ್ಟು ಇಂಟೀರಿಯರ್ ಎಲ್ಲೂ ಕೂಡ ಬರಲ್ಲ. ಅದರಿಂದ ದಯಮಾಡಿ ನಿಮ್ದು ಎಷ್ಟು ಅಂಗಡಿ ಇದೆ ಅದಕ್ಕಿಂತ ವ್ಯಾಪಾರ ಆಗೋದಿದ್ರೆ ತಗೊಬೇಕಂತ ಬಂದವನು ಇಲ್ಲಿ ಬಂದವ್ ನಿಮ್ಮ ಅಂಗಡಿ ಒಳಗೆ ಬಂದೇ ಬರ್ತಾನೆ. ನೀವು ಹೊರಗಾಕಿ ಡಿಸ್ಪ್ಲೇ ಮಾಡಿದ ಕೂಡಲೇ ಬರ್ಬೇಕಂತಿಲ್ಲ. ಈ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತಂತೆ ನಿಮ್ಮೆಲ್ಲರಿಗೂ ಇಲ್ಲಿ ದುಬೈ ಮಾರ್ಕೆಟ್ ಸಿಗುತ್ತಂತ ಗೊತ್ತಿರುತ್ತೆ. ಅವ್ನು ಈ ಅಂಗಡಿ ಹೇಳಿದ್ರೆ ಪಕ್ಕದ ಅಂಗಡಿ ಎಲ್ಲರೂ ತಗೊಂಡೋಗ್ತಾನೆ. ಅದರಿಂದ ದಯಮಾಡಿ ನೀವು ನಿಮ್ಮ ಪ್ಯಾಸೇಜ್ ಅನ್ನ ಈಗ ಆದಷ್ಟು ಬಿಟ್ಕೊಟ್ಬಿಡಿ. ಮುಂದೆ ಇಂತಹ ಅನಾಹುತ ಆದಾಗ ಇದನ್ನ ನಮ್ಗೆ ಸ್ವಲ್ಪ ಬೆಂಕಿನ ಬೇಗ ನಂದಿಸ್ಲಿಕ್ಕೂ ಅಥವಾ ಬೇರೆ ಯಾವ್ದು ಅನಾಹುತ ಆದಾಗಲೂ ಏನಾದ್ರು ಲಿಫ್ಟ್ ಏನಾದ್ರು ಬ್ಲಾಕ್ ಆಯ್ತು ಅಂತದೆಲ್ಲ ಆದಾಗ ಯೂಸ್ ಆಗ್ತದೆ. ಆಮೇಲೆ ಕೆಲವರು ಇಲ್ಲಿ ಮೊನ್ನೆ ಇದ್ ಮಾಡಿದಾಗ ಈ ಅಂಗಡಿಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಇಟ್ಟಿದ್ರಿ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಇಡಬಾರ್ದಂತ ಪಕ್ಕ ರೂಲ್ಸ್ ಇತ್ತು. ಅದು ಕೂಡ ಮೊನ್ನೆ ಒಂದು ಬೆಂಕಿಗೆ ಕಾರಣ ಆಗಿರ್ಬೋದು ಅಥವಾ ಆಗದೇನೂ ಇರ್ಬೋದು. ಮತ್ತೆ ಫೈರ್ ಇಂಜಿನ್ ಅವ್ರು ನನಗೆ ಹೇಳಿದ್ರು, ಸರ್ ಅವರು ಕಮರ್ಷಿಯಲ್ ಇದರಲ್ಲಿ 14.2 ಇದ್ರದ್ದು ಒಂದು ಸಿಲಿಂಡರ್ ಕಮರ್ಷಿಯಲ್ ಇದನ್ನ ಇಟ್ಟಿದ್ರು. ಮುಂದೆ ಅವ್ರು ಆದೇಶ ಹೇಳಿದ್ರು ನನಗೆ, ಸರ್ ನೀವು ಎಲ್ರಿಗೂ ಒಂದು ನೋಟಿಸ್ ಮಾಡಿ ಮುಂದೆ ಈ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 2.2 kg ಒಂದು ಸಣ್ಣ ಇದು ಬರುತ್ತಲ್ಲ ಅದು ಗ್ಯಾಸ್ ಸ್ಟವ್ ಅಂತಲ್ಲ, ಅಷ್ಟು ಮಾತ್ರ ಎಲ್ಲರೂ ಕರೆಂಟ್ ಹೋದಾಗ ಇದಕ್ಕೆ ಅದಕ್ಕಿಂತ ದೊಡ್ಡದನ್ನ ಕಮರ್ಷಿಯಲ್ ಇದು ಮಾಡ್ಲಿಕ್ಕೆ ಅದು ಇಷ್ಟು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಯೂಸ್ ಮಾಡೋಕೆ ಯಾವ ಕಾರಣಕ್ಕೂ ಇದೆಲ್ವಂತೆ. ಆಮೇಲೆ ಇನ್ನೂ ಒಂದು ಅಂತಂದ್ರೆ ನೀವು ನೋಡಿ ಇಲ್ಲೆಲ್ಲ ಹೈಯೆಸ್ಟ್ ವೈರ್ಸ್ ಇದೆ. ಇಷ್ಟು ವೈರ್ಸ್ ಏನೋ ಶಾರ್ಟೇಜ್ ಮಾಡಿ ರಾತ್ರಿ ಇಲ್ಲಿ ಎಲ್ಲ ಓಡಾಡ್ತಾ ಇರುತ್ತೆ. ಅದನ್ನ ಏನಾದ್ರೂ ಕಮ್ಮಿ ಮಾಡಕ್ಕೆ ಒಂದೇ ಯಾವ್ದಾದ್ರು ಲೈನ್ ಅಲ್ಲಿ ಯಾವ್ದೋ ಒಂದೇ ಕಂಪನಿಗೆ ನಾನು ಹೇಳಿದ್ರೆ ಈ ಟೆಲಿಫೋನ್ ಕೆಲವರಿಗೆಲ್ಲ ಲ್ಯಾಂಡ್ ಲೈನ್ಸ್ ಇದೆ, ಮತ್ತೆ ಕೆಲವರಿಗೆಲ್ಲ ಈ CC ಕ್ಯಾಮರಾ ಯಾವ್ದೋ ಒಂದೇ ಕಂಪನಿಯಿಂದ ಒಂದೇ ಕನೆಕ್ಷನ್ ತಗೊಂಡು ಇದು ಮಾಡಕ್ಕಾದ್ರೆ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಸಾಧಾರಣ ನೋಡಿ ಇಲ್ಲಿ 400-500 ವೈರ್ ಇದೆ ಪ್ರತಿ 5 ಬಿಲ್ಡಿಂಗ್ ಅಲ್ಲಿ ಕೂಡ. ಅದೆಲ್ಲರೂ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅದು ಇದಾಗುತ್ತೆ. ಅದರಿಂದ ನೀವು ವೈರ್ ಸ್ವಲ್ಪ ಕಮ್ಮಿ ಮಾಡಿ. ಒಂದೇ ಕಂಪನಿಗೆ ಯಾರಿಗಾರು ಕೊಟ್ರೆ ಯಾವುದೇ ಕಂಪನಿಯಲ್ಲಿ ಯಾವ್ದಾದ್ರು ಒಂದೇ ಕಂಪನಿ ಅಥವಾ ಒಂದೇ ಕಾಂಟ್ರಾಕ್ಟರ್ಗೆ ಕೊಟ್ರೆ ತುಂಬಾ ಅದು ಕೂಡ ಯೂಸ್ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಇಲ್ಲಿ ಕೂಡ ಅಷ್ಟೇ ಈ ನೀವು ಪ್ಯಾಸೇಜ್ ಅನ್ನು ಒಂದು ಬಿಡುವುದಲ್ಲದೆ ಮೊನ್ನೆ ಅವರ ಇದು ಮಾಡಿದಾಗ ನಿಮ್ದು ಎಷ್ಟೋ ಜನ ಇಲ್ಲಿಗಲ್ ಕರೆಂಟ್ ಕೂಡ ಇದು ಮಾಡ್ತಾ ಇದ್ದಾರಂತೆ. ಅಲ್ಲಿ ಒಂದು 2-3 ಅಂಗಡಿಯಲ್ಲಿ ಹೇಳಿದ್ರು ಇಲ್ಲಿಗಲ್ ಕರೆಂಟ್. ಕೆಲವು ಸಲ ನೀವು ಇಲ್ಲಿಗಲ್ ಕರೆಂಟ್ ತಗೊಂಡು ಅದು ಗೊತ್ತಿಲ್ಲದೆ ಇದು ಮಾಡಿದ್ರೆ ಅದು ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಆಗುತ್ತೆ, ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಸಾಧ್ಯತೆ ಇರುತ್ತೆ. ಆದ್ರಿಂದ ಈಗ ನಾನು ಸದ್ಯದಲ್ಲೇ ಬರೆದಿದ್ದೀನಿ ಮಹಾನಗರ ಪಾಲಿಕೆಗೆ, ಅವರು ಸ್ಥಳ ವಿಸಿಟ್ ಮಾಡಿ ಯಾವ್ಯಾವ್ದು ಇದು ಎಕ್ಸ್ಟೆನ್ಷನ್ ಇದೆ, ಯಾವ್ಯಾವ್ದು ಪ್ಯಾಸೇಜ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಮಹಾನಗರ ಪಾಲಿಕೆಯವರು ಏನು ಪ್ಯಾಸೇಜ್ ತೋರಿಸ್ತಾರೋ ಅದೆಲ್ಲ ಯಾವುದೇ ಮುಲಾಜಿಲ್ಲದೆ ನೀವು ಖಾಲಿ ಮಾಡ್ಕೊಡ್ಬೇಕು. ಇದರಲ್ಲಿ ಅಸೋಸಿಯೇಷನ್ ಜಾತಿ ಹಿಂದೂ ಮುಸ್ಲಿಮು ಈ ಸ್ಟೇಟ್ ಇಟ್ಟು ಏನೂ ಇಲ್ಲ. ಅವರು ಮನೆ ಫೈರ್ ಇಂಜಿನ್ ಇವರಿಗೆ ಹೇಳಿದೀವಿ ನಾವು ಮಹಾನಗರ ಪಾಲಿಕೆಯವರಿಗೆ. ಅವರು ಇನ್ನು ಕೆಲವೇ ದಿವಸದಲ್ಲಿ ಒಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ನಿಮ್ದು ಅಂಗಡಿ ಏನಿದೆ ಅಷ್ಟು ಮಾತ್ರ ಈ ನೋಡಿ ಇಲ್ಲೆಲ್ಲ ಹೊರಗೆ ಲೈಟಿಂಗ್ಸ್ ಆಗ್ಲಿ ಇದಾಗ್ಲಿ ಎಲ್ಲ ತೆಗಿಬೇಕು. ಆಮೇಲೆ ನಾನು ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ಈಗ ಇನ್ ಕೇಸ್ ಅದೇ ಎಮರ್ಜೆನ್ಸಿ ಇದಾದ್ರೆ ನೀವು ಅಟ್ಲೀಸ್ಟ್ ಒಂದು ನಂಬರ್ ಅನ್ನು ಬರೆದು ಒಂದು ಎಲ್ಲ ಅಸೋಸಿಯೇಷನ್ 154 ಅಸೋಸಿಯೇಷನ್ ಅವರು ಒಂದು ನಂಬರ್ ಅನ್ನ ಫೋನ್ ನಂಬರ್ ಅನ್ನ ಮತ್ತೆ ಓನರ್ ಅಡ್ರೆಸ್ ಬರೆದು ಒಂದು ಲ್ಯಾಮಿನೇಷನ್ ಮಾಡಿ ಅಲ್ಲೆಲ್ಲಾರು ಹಚ್ಚಿಟ್ರೆ ಅದು ಕೂಡ ಯೂಸ್ ಆಗುತ್ತೆ. ಮೊನ್ನೆ ನೋಡಿ ಇಲ್ಲಿ ಯಾರಿಗೂ ಕೆಲವರಿಗೆ ಅಂಗಡಿ ಇದೇ ಗೊತ್ತಿರಲಿಲ್ಲ. ವಾಚ್ಮ್ಯಾನ್ ಎಷ್ಟು ಜನರಿಗೆ ಗೊತ್ತಾಯ್ತು ಅದು ಮಾಡ್ತಾ ಇದ್ರೆ ನೀವು ಡೋರ್ ಕ್ಲೋಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ನಿಮ್ಮ ಓನರ್ದು ಒಂದು ನಂಬರ್ ಬರೆದು ಈಗ ಡೋರ್ ಕ್ಲೋಸ್ ಆದಾಗ ರಾತ್ರಿ ಅದು ಒಂದ್ಸಲ ಹಚ್ಚಿಟ್ಬಿಟ್ರೆ ಸಾಕು. ಅದು ಆನ್ ಮಾಡಿದಾಗ ನೀವು ಎತ್ತಿದಾಗ ಅದ್ಮೇಲೆ ಹೋಗುತ್ತೆ, ರಾತ್ರಿ ಓಪನ್ ಮಾಡಿದಾಗ ಕೆಳಗಿದ್ರೆ ಅವನು ಅಟ್ಲೀಸ್ಟ್ ಆ ನಂಬರ್ ಇರುತ್ತೆ. ಆ ಅಕ್ಕಪಕ್ಕದ ಅಂಗಡಿಯವರ ಯಾರಿಗೂ ಫೋನ್ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ವಾಚ್ಮ್ಯಾನ್ ಒಬ್ಬರಿಗೆ 100 ಜನರಿಗೆ ಫೋನ್ ಮಾಡೋಕ್ಕಾಗಲ್ಲ. ಈಗ ನಾನು 1ನೇ ಅಂಗಡಿಯವನಿಗೆ ಮಾಡಿದೆ, 2ನೇ ಅಂಗಡಿಯವ್ರು 3ನೇ ಅಂಗಡಿಯವನಿಗೆ ಅಥವಾ ಯಾರ್ಯಾರು ಪರಿಚಯ ಇದೆ ಅಥವಾ ನೀವು ಒಂದು ಓನರ್ ಅಸೋಸಿಯೇಷನ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡ್ರೆ ಒಂದು ಇಮಿಡಿಯೇಟ್ ಇದು ಮಾಡಕ್ಕೆ ಇದಾಗುತ್ತೆ.
ಆಮೇಲೆ ರಜೆ ದಿನ ನಿಮ್ದು ಯಾವ್ದಿದೆಯೋ ಅವತ್ತು ಒಂದ್ ದಿವಸ ಇಲ್ಲಿ ಮೊನ್ನೆ ಅವ್ರು ಹೇಳಿದ್ರು ಸರ್ ಇಲಿ ಬಂದು ಇದು ಮಾಡಿರ್ಬೋದು ಅಂತ. ನಿಮ್ದು ಯಾವಾಗ ಮಂತ್ಲಿ ಒಂದಿನ ರಜೆ ಇರುತ್ತಲ್ಲ, ಒನ್ ಡೇ ನೀವೆಲ್ಲ ಅಂಗಡಿಯವರು ಒಂದೊಂದು ರ್ಯಾಟ್ ಇದು ಪಾಯ್ಸನ್ ಇಟ್ಬಿಟ್ರೆ ಮಾರನೇ ದಿವಸ ಬೆಳಿಗ್ಗೆ ಅಟ್ಲೀಸ್ಟ್ ಒಂದು 10-15 ರ್ಯಾಟ್ ಅವರಿಗೆ ಡೈಲಿ ಯೂಸ್ ಆಗುತ್ತೆ ಅಂದ್ರೆ ಯಾವ ದಿವಸ ನಿಮ್ಗೆ ರಜೆ ಇರುತ್ತೆ ಅದಿನ ಒಂದು ರ್ಯಾಟ್ ಪಾಯ್ಸನ್ ಇದ್ದು ಏನಾದ್ರು ಒಂದು ಇದು ಮಾಡಿ ಇಟ್ಬಿಟ್ರೆ ಅವತ್ತು ಒಂದಿನಕ್ಕೆ ಒಂದು 15-20 ಇಲ್ಲಿ ಆದ್ರೂ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ರಾತ್ರಿ ಎಲ್ಲ ನಾವು ಇಲ್ಲಿ ಓಡಾಡುವಾಗ ಎಲ್ಲ ನೋಡ್ತಾ ಇರುತ್ತೆ, ತುಂಬಾ ಇಲ್ಲಿ ಇರುತ್ತೆ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡೋ ಚಾನ್ಸಸ್, ಇಲ್ಲಿ ಕಚ್ಚಿ ಅದು ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಅನಾಹುತ ಆಗದೇ ಇದ್ದಂಗೆ ನೋಡ್ಕೊಳ್ಳೋಕೆ ಪೊಲೀಸ್ ಇಲಾಖೆಯೊಂದಿಗೆ ಮತ್ತೆ ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಬೇಕು. ಮತ್ತೆ ನಿಮ್ಮ ಅಸೋಸಿಯೇಷನ್ ಇದೆ, ಅವರು ಕೆಲವೊಂದೆಲ್ಲ ನಿರ್ಧಾರವನ್ನು ತಗೊಂತೀವಿ ಅಂತ ಹೇಳಿದ್ದಾರೆ. ಅಸೋಸಿಯೇಷನ್ ಅವರು ಇಷ್ಟು ದಿವಸ ನಾವು ಸುಮ್ಮನೆ ಇದು ಮಾಡ್ತಾ ಇದ್ವಿ, ಇಂತಹ ಘಟನೆಯನ್ನು ಪುನಃ ಮರುಕಳಿಸಬಾರ್ದು. ಇದರಿಂದ ಯಾವ್ದೋ ನೋಡಿ ಒಂದು 2-3 ಅಂಗಡಿಯವರಿಗೆ ತುಂಬಾ ನಷ್ಟ ಆಗಿದೆ. ಮತ್ತೆ ಸಾಹೇಬ್ರು ಹೇಳಿದಾಗೆ ಎಲ್ಲರೂ ಇನ್ಶೂರೆನ್ಸ್ ಅನ್ನ ಪಕ್ಕಾ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ನೀವು ಪ್ರತಿಯೊಬ್ಬರು ಒಂದೊಂದು ಕಂಪನಿ ಮಾಡೋದಕ್ಕಿಂತ ಎಲ್ಲ ಕಂಪನಿ ಬಲ್ಕ್ ಆಗಿ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಅಂತ ನಾನು ಕೇಳೋದು ಒಂದಿದು. ಯಾಕಂದ್ರೆ 154 ಅಂಗಡಿಯವರು ಸೇರಿ ಯಾವುದೇ ಒಂದೇ ಕಂಪನಿ ಕೊಟ್ರೆ ನಿಮ್ ಸ್ಕ್ವೇರ್ ಫೀಟ್ ಅಥವಾ ನಿಮ್ಮ ಅಂಗಡಿ ಹೆಸರು ಕೊಟ್ಟು ಇದು ಮಾಡಿದ್ರೆ ಅದು ನಿಮ್ಗೆ ಕಡಿಮೆ ಆಗ್ಬಹುದು. ಇಲ್ಲಾಂದ್ರೆ ನಾನು ಹೇಳಿದಾಗ ಈ ಅಂಗಡಿಯವರು ಬಜಾಜ್ ಅವನವರು, ಇನ್ನೊಬ್ರು ICICI, ಇನ್ನೊಂದು ಬೇರೆ ಯಾವ್ದಾದ್ರು ಕಂಪನಿಗೆ ಹೋದ್ರೆ ಅವ್ರದ್ದು ಜಾಸ್ತಿ ಆಗ್ಬೋದು. ಅದರಿಂದ ನೀವು ನಿಮ್ಮ ಯಾರು ಅಸೋಸಿಯೇಷನ್ ಇಂದ ಅಥವಾ ಯಾರೋ ಒಬ್ರು ಏಜೆಂಟ್ ಅನ್ನ ಕರೆಸಿ ಎಲ್ಲ ಏನು ಸಿಗುತ್ತೆ ಒಂದೇ ಕಂಪನಿಯವರು ಒಂದು ಬಿಲ್ಡಿಂಗ್ ಗೆ ಫುಲ್ ಅದನ್ನ ಮಾಡಿ 154 ಈಗ ಎಷ್ಟು 1 ಲಕ್ಷ ಅಂತಂದ್ರೆ 154 ಅಂಗಡಿಗೆ ಏನ್ ಬರುತ್ತೆ ಅದನ್ನ ಶೇರ್ ಮಾಡಿಸಿ ಅಂತದ್ದು ಮಾಡೋದು ಬೆಸ್ಟ್ ಅಂತ ನನ್ನದೊಂದು ಅನಿಸಿಕೆ. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಯಾವ್ದು ಅನಾಹುತ ಆಗದಿದ್ದಾಗೆ ನಮ್ಮೊಂದಿಗೆಲ್ಲ ಸಹಕರಿಸಿ ಇವತ್ತು ನಮ್ಮ ಅಸೋಸಿಯೇಷನ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಇದು ಮಾಡಿದ್ದಾರೆ. ಅವರಿಗೆ ಹಾಗೆ ನಮ್ಮ ACP ಸಾಹೇಬರಿಗೆ ಎಲ್ರಿಗೂ ಒಂದು ಧನ್ಯವಾದ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ರಾಘವೇಂದ್ರ ಅವರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ದೀರಿ. ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೌದು ಗೊತ್ತಿಲ್ಲದ್ರೆ ಈಗ ಇದು ಅಲ್ಲ ಈ ಅಂಗಡಿಯವರು ಇದು ಮಾಡಿದ್ರೆ ಅದು ಅಟ್ಲೀಸ್ಟ್ ಇದು ಗೊತ್ತಿರ್ಬೇಕಲ್ಲ, ಯಾರಿಗೆ ಗೊತ್ತಿರ್ಬೇಕು. ಇಲ್ಲಾಂದ್ರೆ ನೀವೇ ಒಂದ್ ದಿವಸ ಎಲ್ಲ ಅಂಗಡಿಯವರಿಗೆ ಗೊತ್ತಿದ್ರೆ ಆ ಪಕ್ಕದ ಅಂಗಡಿಯವರು ಯಾರು ಮಾಡೋದು ಅವ್ರು ಇರುತ್ತೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥ ಏನು ಅಂತ ಹೇಳಿದ್ರೆ ಈ ಅಂಗಡಿಗೆ ಈ ಸೈಡ್ನಿಂದ ಹೋಗಬೇಕು ಅಂತೇಳಿ ಆ ಪ್ಯಾಸೇಜ್ ಕೊಟ್ಟಿಲ್ಲ, ಹೌದಾ? ಇಲ್ಲದಿದ್ರೆ ಈಗ ಪಾಗರ ಮಾಡ್ತಿದ್ವಿ, ಇಲ್ಲಿ ಪಾಗರ ಕಟ್ತಿದ್ವಿ, ಡೆಕೋರೇಟ್ ಮಾಡ್ತಾರೆ. ಅದನ್ನೆಲ್ಲ ಇದೆಲ್ಲ ಯಾರು ಹಾಕಿದ್ದು? ಎಂಥದ್ದು ಈಗ ನೀವು ನನ್ನ ಕೆಲಸ ಮಾಡಿ, ಈಗ ನಮ್ಮ ಇನ್ಸ್ಪೆಕ್ಟ್ರೆ ಇದನ್ನು ಕಂಪ್ಲೀಟ್ ತೆಗೆದು ಬಿಸಾಡಬೇಕು, ಇದನ್ನು ಕ್ಲೀನ್ ಮಾಡಿ ಪ್ಯಾಸೇಜ್ ಆಗಿಡಬೇಕು. ಇನ್ನು ಮುಂದೆ ಇಲ್ಲಿ ಕೇಳಿ ಹೇಳ್ತೇನೆ, ಇನ್ನು ಮುಂದೆ ಯಾರು ಕೂಡ ಈ ಪರಿಸರದವರು ಇದಕ್ಕೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಲಿಕ್ಕೆ ಹೋದರೆ ತೆಗೆದು FIR ಮಾಡಿ ಹಾಕಿ. ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ ಈ ರೀತಿ ಪಾಗರ ಬರುತ್ತಿಲ್ಲದ್ರೆ ಇಲ್ಲಿ ಈ ರೀತಿ ಪಾಗರ ಬರ್ತಿತ್ತಲ್ಲ, ಇದು ಪ್ಯಾಸೇಜ್ ಅಂತೇಳಿ ಆದರೆ ಗೋಡೆ ಬರ್ತಿತ್ತಲ್ಲ, ಪಾಗರ ಅಂದರೆ ಗೋಡೆ ಬರ್ತಿತ್ತು. ಯಾವಾಗ ಇಲ್ಲಿ ಶೆಟ್ ಇಟ್ಟಿದ್ದಾರೋ ಆ ಅಂಗಡಿಗೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಶ್ರೀಕಾಂತ್ ಪಂಡಿತ್ ಇರ್ತಾರೆ ಅನ್ನೊಂಚೂರು ಅಬ್ಜೆಕ್ಷನ್ ಬರ್ತೀನಿ ಅಬ್ಜೆಕ್ಷನ್ ಬರಡೆ ಗೊತ್ತಿಲ್ಲ ಇನ್ನೇನು ಬಾಡಿಗೆ ಕೊರ್ರಾಗೆ ಐಡಿಯಾ ಏರ್ನಲ್ಲೂ ಅಬ್ಜೆಕ್ಷನ್ ಬರಡೆ. ಇದು ನೆಕ್ಸ್ಟ್ ಇಲ್ಲಿಗೆ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಯ್ತಾ? ये किसका है? ಪರ್ಮನೆಂಟ್ ಸ್ಟ್ರಕ್ಚರ್ ಇನ್ನೀವರೆಗೆ ನಾವು 2 ಜನಗಳಿಗೆ ಉಪದ್ರವ ಎಲ್ಲ ಇಡೀ ಬಿಲ್ಡಿಂಗ್ ದಕ್ಕಲೇ ಇದೇ ಪರಿಸ್ಥಿತಿ ಅದು ಪೂರ ಎಲ್ಲ ಉಪದ್ರವ ಅನ್ಭವಿಸ್ತೇವೆ. ಇನ್ನು ಏನೇ ಅನ್ಬೋದು ನೀವು ಒರಿ ಹಾಕಿ ಎಲ್ಲ ಈ ಮುಕ್ಕಳು ನಟೆ ಮಟ್ಟ ಕಟ್ಟುವೆ ಎಲ್ಲ ಕಟ್ಟುವೆ ಕಟ್ಟಾಡತ್ತ ಏನು ನಮ್ಮೇನು ಸೊತ್ತು ಮಾಡೋದು ಏನು ಬಂದ್ಬನು ಕಾನೂನು ಎಂಗಳು ಪೂರ ಎಲ್ಲ ನಂಗೆ ಕೊಂಗೆ ಅಂತ ಬಂದ್ಬಂಜಿನ ಭಾವ ನಡೀತಂಡ ಇದು ಅವನೇನು ತೆಪ್ಪಾಗ ಏನಂತ TPO ಎಲ್ಲ ಕಟ್ಕೊಡುವೆ, ನೀವು ಬನ್ನಿ TPO ಬನ್ನಿ, TPOಗೆ ಹೇಳ್ತೇನೆ ನಾನು, ನೀವು ಬನ್ನಿ ಅವನಿಗೆ ಹೇಳ್ತೇನೆ ಹೊಡೆದು ಬಿಸಾಡೋ ಆಚೆ ನನಗೇನಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಗಲ್ಲಾಗಿ ಜನರಿಗೆ ಅವನು ಪ್ಯಾಸೇಜನ್ನು ಒಳಗಡೆ ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ, ಆದರೆ ಪ್ಯಾಸೇಜನ್ನು ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಯಾಕೆ ಯಾರು ಮಾತಾಡಲಿಲ್ಲ? 17 ವರ್ಷದಿಂದ ಯಾರು ಹೇಳ್ತಾನೆ ಕೇಳಿ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳು ಬರ್ತದೆ. ನಾನು ಇನ್ನೇ ಹೇಳ್ತೇನೆ, ಈ 2-3 ಈ ಮಾರ್ಕೆಟ್ ರೋಡ್ನ ಅಲ್ಲಿಂದ ಹಿಡಿದುಕೊಂಡು ಇಲ್ಲಿ ತನಕ ಬಿಲ್ಡಿಂಗಿಗೆ 2 ದಿವಸಕ್ಕೊಮ್ಮೆ ನಿಮ್ಮ 2 ಪೊಲೀಸರು ಬಂದು ಒಮ್ಮೆ ಬಂದು ಹೋಗಬೇಕು, ಬೀಟವಾಗಿ ಹೋಗಬೇಕು, ಬಿಲ್ಡಿಂಗ್ನೊಳಗಡೆ ಎಲ್ಲ ಬಂದು ಹೋಗಬೇಕು.
ನೀವು ಡೈಲಿ ನಿಮ್ಮ 2-3 ಕಾನ್ಸ್ಟೇಬಲ್ಗಳು ಅದರ ಅಲ್ಲಿಂದ ನೋಡಿ, ಅಲ್ಲಿ ಪ್ರಕಾಶ್ ಟ್ರೇಡರ್ಸ್ ಶುರು ಆಗ್ತಾರಲ್ಲ, ಅದರ ನೆಕ್ಸ್ಟ್ ರೋಡ್ ಅಲ್ಲಿಂದ ಶುರು ಆಗಿದ್ರೆ ಹಾಗೆ ಬಂದು ಹೀಗೆ ಬಂದು ಈ ತನಕ ಇಂಥ ಬಿಲ್ಡಿಂಗ್ಗಳು ಯಾವುದೆಲ್ಲ ಇದೆ, ಈಗ ಲೇಡಿ ಕ್ವಶನ್ ಹಿಂದ್ಗಡೆ ಇದೆಲ್ಲ ಆ ಪಟಾಕಿ ಅಂಗಡಿ ರೋಡ್ ಇದೆಲ್ಲ ಪ್ರಕಾಶ್ ಟ್ರೇಡರ್ಸ್, ಅಲ್ಲಿಂದ ಹಿಡಿದುಕೊಂಡು ಈ ಬಿಲ್ಡಿಂಗ್ ತನಕ ಒಂದು 8-10 ಬಿಲ್ಡಿಂಗ್ಗಳಿದೆ. ಈ ಬಿಲ್ಡಿಂಗಿಗೆ ಡೈಲಿ 1-2 ಕಾನ್ಸ್ಟೇಬಲ್ ಮತ್ತು 2 ಅಧಿಕಾರಿಗಳು ಬರಬೇಕು, ಬಂದು ನೋಡಬೇಕು, ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ನನಗೆ ಒಂದು ಹೇಳೋದು, ನಾನು ಇಡೀ ಮಂಗಳೂರಿನಲ್ಲಿ ಗಾಡಿಗಳು ಅಲ್ಲೆಲ್ಲ ರೋಡ್ನಲ್ಲಿ ಗಾಡಿ. ಈ ಸಲ ಹಠ ಮಾಡಿ ಗಾಡಿ ತೆಗಿಸ್ಲಿಕ್ಕೆ ಹೇಳಿದ್ರೆ ತೆಗಿಸ್ತಾ ಇದ್ದೇನೆ. ಅಲ್ಲ ರೀ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ರಸ್ತೆ ಬದಿಯ ಗಾಡಿಗಳು. ನಾಳೆಯಿಂದ ಮಾಡುದಿಲ್ಲ, ಪ್ರತಿಭಟನೆ ಮಾಡಿದ್ದಾರೆ ನಿನ್ನೆ ಮತ್ತು ಇವತ್ತು. ಅವರು ಎಷ್ಟು ಪ್ರತಿಭಟನೆ, ಊರಲ್ಲಿಲ್ಲ ಅಂತ ನಾನು ಹೇಳ್ತೇನೆ ಕೇಳಿ, ಅವರು ಈಗ ನಾಳೆ ತೆಗಿಸ್ತೇನಪ್ಪ ಸರ್ ಟೈಗರ್ ಕಾರ್ಯಾಚರಣೆ, ಇನ್ನು ನಿರಂತರ ಒಂದು ಟೈಗರ್ ಕಾರ್ಯಾಚರಣೆ ಇಡುವಾಗೆ ಮಾಡ್ತೇವೆ. ಯಾಕಂದರೆ ಒಬ್ಬ ಅಂಗಡಿ ಬಾಡಿಗೆ ಕೊಟ್ಟು, ಟ್ಯಾಕ್ಸ್ ಕೊಟ್ಟು, ಟ್ರೇಡ್ ಲೈಸೆನ್ಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ವ್ಯಾಪಾರ ಮಾಡುವನು ಮತ್ತು ದಾರಿ ಬದಿಯಲ್ಲಿ ಕೂತ್ಕೊಂಡು ಮಾಡುವವನಿಗೆ ಅರ್ಥ ಏನು? ಅಂತ ಹೇಳಿ ಅದಕ್ಕೆ ನಾನು ಹೇಳೋದು, ಮಂಗಳೂರು ನಾವು ಇಷ್ಟೆಲ್ಲ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ನಾವು ಸುಂದರೀಕರಣ ಮಾಡ್ತಾ ಇದ್ದೇವೆ. ಇವರು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ, ರಸ್ತೆ ಬದಿಯವರಿಗೆ ಬೇಕು, ಅವರಿಗೆ ಎಲ್ಲಿ ನಿಲ್ಲಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಅವರು ರೋಡಲ್ಲಿ ತಿರುಗಾಡ್ತಾ ಹೋಗುದು, ಪಾರ್ಕಿಂಗಿಗೆ ಬಿಡುದಿಲ್ಲ, ಗಾಡಿ ಲೈನ್ ನಿಂತು ಒಳಗೆ ಪಾರ್ಕಿಂಗ್ ಜಾಗ ಇಡುದು ನೋಡಿ, ಇಲ್ಲಿ ಬರುವಾಗ